ಜನರಾಹಿತ ಕಾಯೋ ಕಾದರ್ ಈ ಕ್ಷೇತ್ರಕ್ಕೆ ಇವರದ ಕದರ್ ಜನರ ಜನರಾಹಿತ ಕಾಯೋ ಕಾದರ್ ಈ ಕ್ಷೇತ್ರಕ್ಕೆ ಇವರದ ಕದರ್ ಜನರಾಹಿತ ಕಾಯೋ ಕಾದರ್ ಈ ಕ್ಷೇತ್ರಕ್ಕೆ ಇವರದ ಕದರ್ ನಮ್ಮ ನಾಯಕ ಯುಟಿ ಖಾದರ್ ಕಾಂಗ್ರೆಸ್ಸಿನ ಹೆಮ್ಮೆಯ ಲೀಡರ್ ಈ ಜನಪರ ಹಿತಕರ ಯೋಜನೆಯನ್ನು ತಂದವರು ಸರ್ವ ಜನರ ನೋವು ಸ್ಪಂದಿಸುವ ಮನಸ್ಸು ಈ ಜನಪರ ಹಿತಕರ ಯೋಜನೆಯನ್ನು ತಂದವರು ಸರ್ವ ಜನರ ನೋವು ನಲಿವಿಗೆ ಸ್ಪಂದಿಸುವ ಮನಸ್ಸು ಜನರ ಹಿತ ಕಾಯೋ ಕಾದರ್ ಬಡವರ ಆಶ್ರಯಕ್ಕಾಗಿ ಹಕ್ಕುಪತ್ರ ನೀಡಿದರು ಇಂದಿರ ಕ್ಯಾಂಟೀನಿನಲ್ಲಿ ಜನರ ಸಿವು ತನಿಸಿದರು ಉಲ್ಲಾಲದ ಕ್ಷೇತ್ರದಲ್ಲಿ ಹಳ್ಳಿ ಹಳ್ಳಿಗೂ ಕಾಂಕ್ರೀಟು ಯುಟಿಕೆ ನಡೆಯಲ್ಲಿ ಅಭಿವೃದ್ಧಿಯ ಸರಮಾಲೆಗಳು ಅಭಿವೃದ್ಧಿಯ ಸಾಲು ಸಾಲು ಯುಟಿಕೆ ಚೆಲ್ಲಿದ ಬೆಳಕು ಸರ್ವರಿಗಿಲ್ಲಿ ಸಮಪಾಲು ಯುಟಿಕೆ ಪ್ರಗತಿಯ ಜಲಕು ಈ ಜನಪರ ಹಿತಕರ ಯೋಜನೆಯನ್ನು ತಂದವರು ಸರ್ವ ಜನರ ನೋವು ನಲಿವಿಗೆ ಸ್ಪಂದಿಸುವ ಮನಸ್ಸು ಜನರ ಹಿತ ಕಾಯೋ ಕಾದರ್ ಆರೋಗ್ಯ ಮಂತ್ರಿಯಾಗಿ ಆರೋಗ್ಯದ ಸ್ಥಾನಕ್ಕೂ ಸೈ ಆಹಾರ ಇಲಾಖೆಯಲ್ಲಿ ಹೊಸ ಕ್ರಾಂತಿ ಯುಟಿಕೆ ಟೀಕೆಗೆ ಜಗ್ಗದ ವೀರ ಯುಟಿ ಖಾದರ್ಗೆ ಹೇಳೋಣ ಜೈ ಯುಟಿಕೆ ಕ್ಷೇತ್ರದಲ್ಲಿ ಇವರದ್ದೇ ವಿಜಯ ಕೈ ಶೈನಿಂಗ್ ಇಂಡಿಯಾ ಎಂಬ ಪುರಸ್ಕಾರ ಪಡೆದ ಸಚಿವ ಸೋಲಿಲ್ಲದ ಈ ಸರದಾರ ಪ್ರಗತಿಯ ಇವರ ಧ್ಯೇಯ ಈ ಜನಪರ ಹಿತಕರ ಯೋಜನೆಯನ್ನು ತಂದವರು ಸರ್ವ ಜನರ ನೋವು ನಲಿವಿಗೆ ಸ್ಪಂದಿಸುವ ಮನಸ್ಸು ಜನರ ಹಿತ ಕಾಯೋ ಕಾದರ್
ಜನರ ಹಿತ ಕಾಯೋ ಕಾದರ್ ಈ ಕ್ಷೇತ್ರಕ್ಕೆ ಇವರದ ಕದರ್. ಜನರ ಹಿತ ಕಾಯೋ ಕಾದರ್ ಈ ಕ್ಷೇತ್ರಕ್ಕೆ ಇವರದ ಕದರ್. ನಮ್ಮ ನಾಯಕ ಯುಟಿ ಕಾದರ್ ಕಾಂಗ್ರೆಸ್ಸಿನ ಹೆಮ್ಮೆಯ ಲೀಡರ್. ಈ ಜನಪರ ಹಿತಕರ ಯೋಜನೆಯನ್ನು ತಂದವರು ಸರ್ವ ಜನರ ನೋವು ನಲಿವಿಗೆ ಸ್ಪಂದಿಸುವ
ಸಾಲು ಸಾಲು ಯುಟಿಗೆ ಚೆಲ್ಲಿದ ಬೆಳಕು ಸರ್ವರಿಗಿಲ್ಲಿ ಸಮಪಾಲು ಯುಟಿಗೆ ಪ್ರಗತಿಯ ಜಲಕು ಈ ಜನಪರ ಹಿತಕರ ಯೋಜನೆಯನ್ನು ತಂದವರು ಸರ್ವ ಜನರ ನೋವು ನಲಿವಿಗೆ ಸ್ಪಂದಿಸುವ ಮನಸ್ಸು ಜನರ ಹಿತ ಕಾಯೋ ಕಾದರು ಆರೋಗ್ಯ ಮಂತ್ರಿಯಾಗಿ ಆರೋಗ್ಯದ ಸ್ಥಾನಕ್ಕೂ ಸೈ ಆಹಾರ ಇಲಾಖೆಯಲ್ಲಿ ಹೊಸ ಕ್ರಾಂತಿ ಯುಟಿಕೆ ಟೀಕೆಗೆ ಜಗ್ಗದ ವೀರ ಯುಟಿಕಾದರಿಗೆ ಹೇಳೋಣ ಜೈ ಯುಟಿಕೆ ಕ್ಷೇತ್ರದಲ್ಲಿ ಇವರದ್ದೇ ವಿಜಯ ಕೈ ಶೈನಿಂಗ್ ಇಂಡಿಯಾ ಎಂಬ ಪುರಸ್ಕಾರ ಪಡೆದ ಸಚಿವ ಸೋಲಿಲ್ಲದ ಈ ಸರದಾರ ಪ್ರಗತಿಯ ಇವರ ಧ್ಯೇಯ ಈ ಜನಪರ ಹಿತಕರ ಯೋಜನೆಯನ್ನು ತಂದವರು ಸರ್ವ ಜನರ ನೋವು ನಲಿವಿಗೆ ಸ್ಪಂದಿಸುವ ಮನಸ್ಸು ಜನರ ಹಿತ ಕಾಯೋ ಕಾದರು ಮತ್ತಿನ ಮಾದರು ಕುಡ್ಲುದ ಮತ್ತಿನ ಮಾದರು ಕುಡ್ಲುದ ಕ್ಷೇತ್ರಧಾರಿಕಾರೆ ಸಾಧನೆ ಮತ್ತಿನ ಮಾದರು ಕುಡ್ಲದ ಕ್ಷೇತ್ರದ ಹರಿಕಾರೆ ಜಾತಿ ಭೇದ ಬುಡುಕ ನಮ ಓಟು ಹೊಂಚಿ ಕೊರಿಕ ಜಾತಿ ಭೇದ ಬುಡುಕ ನಮ ಓಟು ಹೊಂಚಿ ಕೊರಿಕ ಒಟ್ಟು ಸೇರಿಗ ನಮ ಒಟ್ಟು ಸೇರಿಗ ಒಟ್ಟುನು ಕೊರ್ಲೆ ಕಾಂಗ್ರೆಸ್ ಪಕ್ಷ ಒಟ್ಟುನು ಕೊರ್ಲೆ
ಮತ್ತಿನ ಮಾದರೆ ಕುಡ್ಲದ ಕ್ಷೇತ್ರದ ಹರಿಕಾರೆ ಜಾತಿ ಭೇದ ಬುಡುಕ ನಮ ಓಟು ಹೊಂಚಿ ಕೊರಿಕ ಜಾತಿ ಭೇದ ಬುಡುಕ ನಮ ಓಟು ಹೊಂಚಿ ಕೊರಿಕ ಅದು ಬಹಳಷ್ಟು ಆ ಪವಿತ್ರವಾದಂತಹ ಆಹಾರವನ್ನ ಸನ್ಮಾನ್ಯ ಶಾಸಕರಾದಂತಹ ಭಾವಿ ಶಾಸಕರು, ಹಾಲಿ ಶಾಸಕರು, ಭಾವಿ ಮಂತ್ರಿಗಳು, ಸಚಿವರು ಈಗ ಮಾಲಾರ್ಪಣೆಯನ್ನು ಮಾಡಲಿಕ್ಕೆ
ಶಾಸಕರಾಗಿದ್ದ ಸುರೇಶ್ ಚಂದ್ರ ಅವರೇ, ಹೊಸ ಬ್ಲಾಕಿನ ಅಧ್ಯಕ್ಷರಾದಂತಹ ಸದಾಶಿವ ಉಲ್ಲಾಲ್ ಅವರೇ, ನಮ್ಮೆಲ್ಲ ಹಿರಿಯ ನಾಯಕರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾರ್ಯದರ್ಶಿಯಾದ ರಾಜಶೇಖರ್ ಕೋಟ್ಯಾನ್ ಅವರೇ, ಅಖಿಲ ಭಾರತ ಅನಿವಾಸಿಗಳ ಚೇರ್ಮನ್ ಆಗಿರುವಂತಹ ನಮ್ಮ ಆರ್ತಿ ಕೃಷ್ಣರವರೇ, ವೇದಿಕೆ ಮೇಲೆ ಉಪಸ್ಥಿತಂತಹ ಟೆನ್ನಿಸ್ ಕೃಷ್ಣರವರೇ, ನಮ್ಮ ಸುರೇಶ್ ಭಟ್ನಾಗರ್ ಅವರೇ, ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷ ಹರ್ಷಲ್ ಪಟೇಲ್ ಅವರೇ, ಅದೇ ರೀತಿ ನಮ್ಮ ಎಲ್ಲ ಸಮಿತಿಯಾಗಿ ಎಲ್ಲ ಕಾರ್ಯಕ್ರಮಗಳ ನೇತೃತ್ವ ವಹಿಸಿಕೊಂಡು ಬಹುಶಃ ಇವತ್ತು ಹಮ್ಮಿಕೊಂಡಂತಹ ಪ್ರಕಾಶ್ ಕುಂಬಲ್ ಅವರೇ, ಇದಕ್ಕೆ ಸಾಥ್ ಕೊಟ್ಟಂತಹ ದಿನೇಶ್ ಕುಂಬಲ್ ಅವರೇ, ದಿನೇಶ್ ಪಿಲಾರ್ ಅವರೇ, ನಮ್ಮ ದಿನೇಶ್ ಜಯವರ್ ಅವರೇ, ವಿಶಾಲ್ ಕೊಲ್ಯರ್ ಅವರೇ, ಅಭಿಷೇಕ್ ಅವರೇ, ಪುರುಷೋತ್ತಮರವರೇ ಮತ್ತು ನಮ್ಮ ಗಂಗಾಧರ್ ಅವರೇ, ಸುರೇಶ್ ಭಟ್ನಾಗರ್ ಅವರೇ, ಕಿಶೋರ್ ಘಟೀರ್ ಅವರೇ, ಇನ್ನಿತ ಎಲ್ಲ ನಮ್ಮ ಶಿವಪ್ರಸಾದ್ ಅವರೇ, ವಿನೂರ್ ಅವರೇ, ವೈಭವ್ ಶಂಕರ್ ಅವರೇ, ಮುರಳಿ ಮೋಹನ್ ಅವರೇ, ದೀಪಕ್ ಪಿಲಾರ್ ಅವರೇ, ಚಂದ್ರಿಕಾ ಶೆಟ್ಟಿರ್ ಅವರೇ, ಅದೇ ರೀತಿ ಇವತ್ತು ಪ್ಲಾನರ್ ಅವರೇ, ಕಲಾವತಿ ಅವರೇ ಮತ್ತು ಇನ್ನಿತರ ಎಲ್ಲ ನಮ್ಮ ಹಿರಿಯರು ಮತ್ತು ನಮ್ಮ ತುಳುನಾಡಿನ ವಿಶಾಲ್ ಅವರೇ, ಕಿಶೋರ್ ಘಟೀರ್ ಅವರೇ, ಪ್ರೇಮ್ ಅವರೇ, ಶ್ರೀಧರ್ ಆಲ್ವಾರ್ ಅವರೇ, ನಮ್ಮ ಚಂದ್ರ ಅವರೇ, ನಮ್ಮ ಯೋಗಿರವರೇ, ಇನ್ನಿತರ ಎಲ್ಲ ನಮ್ಮ ಅತ್ಯಂತ ಹಿರಿಯರು ದುಮ್ಮಣ್ಣನವರೇ, ಹಿರಿಯ ಕಿರಿಯರು, ಸೋದರ ಬಾಂಧವರೆಲ್ಲ ಭಾಗವಹಿಸ್ತಾರೆ. ನಮ್ಮ ಪ್ರಕಾಶ್ ಪೀಠ ಮತ್ತು ಸಮಿತಿ ದೀರ್ಘವಾಗಿ ಮಾತಾಡುವುದಿಲ್ಲ, ಬಹುಶಃ ಅತ್ಯಂತ ಸಂತೋಷದಿಂದ ಈ ಒಂದು ವೇದಿಕೆಯನ್ನು ಮಾತಾಡಿಕೊಂಡು ನಾಡಿದ್ದು ನಡೆಯುವಂತ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಬಹುಶಃ ನಮಗೆ ಅತ್ಯಧಿಕ ಬಹುಮತ ಮುಖಾಂತರ ಗೆಲ್ಲಿಸಿಕೊಡ್ಬೇಕಂತೇಳಿ ನಾನು ನಿಮ್ಮದ ಕಳಕಳಿಂದ ಗೆಲ್ಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಕ್ಷೇತ್ರದಿಂದ ಮತ್ತೆ ನಾವು ಶಾಸಕ ಆಯ್ಕೆ ಆಗಿದ್ದಲ್ಲಿ ಒಂದು ಮಾತೊಂದು ಸ್ಪಷ್ಟ, ನನ್ನ ಕ್ಷೇತ್ರದ ಎಲ್ಲ ಜನಸಾಮಾನ್ಯರು ನಾವು ತಲೆ ಎತ್ತಿ ಹೋಗುವಂತ ಕೆಲಸ ಅಲ್ಲದೆ ತಲೆ ತಗ್ಗಿಸುವಂತ ಕೆಲಸ ನಾನು ಯಾವುದು ಮಾಡುವುದಿಲ್ಲ ಅಂತ ಹೇಳಿಕ್ಕೆ ಕೂಡ ನಾನು ಇವತ್ತು ಬಯಸ್ತೇನೆ. ಜಾತಿ ಧರ್ಮಗಳ ಸಮಾನತೆಯನ್ನು ನೋಡಿಕೊಂಡು ಸರ್ವ ಧರ್ಮ, ಸರ್ವ ಜಾತಿ, ಸರ್ವ ವರ್ಗದವರು ಒಂದೇ ಸಮಾನತೆ ನೋಡಿಕೊಂಡು ಸರ್ವರಿಗೂ ಕೂಡ ಏನೇನು ಸವಲತ್ತಿದೆಯೋ ಆ ಸವಲತ್ತನ್ನು ಜನರಿಗೆ ಮುಟ್ಟಿಸುವಂತ ಪ್ರಾಮಾಣಿಕವಾದ ಪ್ರಯತ್ನ ಖಂಡಿತವಾಗಿ ಮಾಡುತ್ತೇನೆ ಅಂತ ಹೇಳಿ ಕೂಡ ನಾನು ಇವತ್ತು ಬಯಸ್ತೇನೆ. ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ಬಹುಶಃ 5 ಗ್ಯಾರಂಟಿಯಲ್ಲಿ ಬಹುಶಃ ಈಗ ಉಚಿತ 2,000 ಪ್ರತಿ ತಿಂಗಳೊಂದು ಮನೆಯವರಿಗೆ, ಯುವಕರಿಗೆ, ಉದ್ಯೋಗ ಇಲ್ಲದವರಿಗೆ ತಿಂಗಳಿಗೆ 3,000, ಬಡವರಿಗೆ 10 ಕೆಜಿ ಅಕ್ಕಿ, ಅಂಗನವಾಡಿ 15,000 ರೂಪಾಯಿ. ಒಂದು ಮಾತು ಸ್ಪಷ್ಟ, ಮೇ 13ಕ್ಕೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಜುಲೈಯಿಂದ ಈ ಯೋಜನೆಯನ್ನು ನಿಮ್ಮ ಕಾಲ ಮುಡಿಗೆ ಮುಟ್ಟಿಸುವುದೊಂದು ಗ್ಯಾರಂಟಿ ಹೇಳಲಿಕ್ಕೆ ನಾವು ಅಧಿಕಾರಕ್ಕೆ ಬಂದು ಏನಾದರೂ 6 ತಿಂಗಳೊಳಗಡೆ ಇದೇನು ಜನರ ಸವಲತ್ತುಗಳು ಮುಟ್ಟದಿದ್ದಲ್ಲಿ ನನ್ನ ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೇನೆ. ಆದ ಕಾರಣ ಪವಿತ್ರವಾದ ಆದಿಮಹಿ ದೇವಸ್ಥಾನದ ಮುಂದುಗಡೆ ನಮ್ಮ ಸಾಮಾಜಿಕ ಕೆಲಸ ಮತ್ತು ಸಂಘದಲ್ಲಿ ಕೆಸಿ ವೃಂದದ ಬಲದೇವ ಸಂಘ ಸಂಸ್ಥೆರ ಎಲ್ಲರ ಸಾಮಾಜಿಕ ಚಟುವಟಿಕೆ ಈ ಕ್ಷೇತ್ರದಲ್ಲಿ ಅಪೂರ್ವವಾಗಿ ಕೊಟ್ಟಿದೆ. ಖಂಡಿತವಾಗಿಯೂ ಪವಿತ್ರವಾದ ಕ್ಷೇತ್ರ ಮತ್ತು ಸಂಘ ಸಂಸ್ಥೆಗಳು ಬಾಲಕೃಷ್ಣ ಮಂದಿರದ ಸೇವಾ ಸಂಘಗಳು ಏನೆಲ್ಲ ಸಾರ್ವಜನಿಕರಿಗೆ ತಮ್ಮ ಸಹಕಾರ ಕೊಡಲಿಕ್ಕೆ ತಮ್ಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಒಬ್ಬ ಪ್ರತಿನಿಧಿಯಾಗಿ, ಒಬ್ಬ ಸೋದರನಾಗಿ ನನ್ನ ಸಂಪೂರ್ಣವಾದ ಸಹಕಾರ ಕೊಟ್ಟು ಎಲ್ಲಾ ಕಾರ್ಯಕ್ರಮಗಳನ್ನು ಭಾಗವಹಿಸಿಕೊಂಡು ಅವರಿಗೆ ಸಂಪೂರ್ಣವಾದ ಸಹಕಾರ ಕೂಡ ಕೊಡ್ತೇನೆ ಅಂತ ಹೇಳಿಕೊಳ್ಳುತ್ತಾ ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದ ಕೇಳಿಕೊಂಡು ಇವತ್ತು ಇಷ್ಟೆಲ್ಲ ಬಿಸಿಲಿದ್ರು ಕೃಷ್ಣ, ಇಷ್ಟೆಲ್ಲ ಕಷ್ಟ ಇದ್ರು ಕೂಡ ತಾವೆಲ್ಲ ಕಿಲೋಮೀಟರ್ ನಡೆದುಕೊಂಡು ಇವತ್ತು ಬಂದಿದ್ದೀನಿ. ನಮ್ಮ ತಾಯಿಯ ಗೌರಿ ಹಿರಿಯರ ಬಹುಶಃ ಬಾಲ ಹೊತ್ತು ಕಾದಿದ್ದೀವಿ. ನೀವು ತೋರಿಸಿದಂತ ಪ್ರೀತಿ, ವಿಶ್ವಾಸ ಅದು ನಾವು ಜೀವನ ಪೂರ್ತಿ ನೆನಪಿಟ್ಟುಕೊಂಡು ನಿಮ್ಮ ಸೇವೆಯನ್ನು ಖಂಡಿತವಾಗಿ ನಾನು ಇವತ್ತು ಮಾತಾಡ್ತಾ ನನ್ನ ಮಾತು ಮುಗಿಸ್ತೀನಿ. ಮತ್ತೊಮ್ಮೆ ಪ್ರಕಾಶ್ ಕುಂಬಾರ್ ಮತ್ತು ಅವರ ಮಿತ್ರರಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸ್ತೀನಿ. ಜೈ ಹಿಂದ್. ಪ್ರೀತಿ ಬಂತೆ, ನೀತಿ ಬಂತೆ, ನಮ್ಮ ಕಾದರು
ಕ್ಷೇತ್ರದ ಹರಿಕಾರೆ ಜಾತಿ ಭೇದ ಬುಡುಕ ನಮ್ಮ ಓಟು ಹೊಂಚಿ ಕೊರಿಕ ಜಾತಿ ಭೇದ ಬುಡುಕ ನಮ್ಮ ಓಟು ಹೊಂಚಿ ಕೊರಿಕ ಒಟ್ಟು ಸೇರಿಗ ನಮ್ಮ ಒಟ್ಟು ಸೇರಿಗ ಒಟ್ಟುನು ಕೊರ್ಲೆ ಕಾಂಗ್ರೆಸ್ ಪಕ್ಷ ಒಟ್ಟುನು ಕೊರ್ಲೆ ಬಡವರ ಭವನದ ಪಾಲಿಗೆ ಆಶ್ರಯ ಭಾಗ್ಯನು ಕೊರಿಯರು ಬಡವರನ ಭವನದ ಪಾಲಿಗೆ ಆಶ್ರಯ ಭಾಗ್ಯನು ಕೊರಿಯರು ಒಟ್ಟುನು ಕೊರ್ಲೆ ಕಾಂಗ್ರೆಸ್ ಪಕ್ಷ ಒಟ್ಟುನು ಕೊರ್ಲೆ ಕಾದರ್ ತುಲೆ ಒಟ್ಟು ನೀತಿ ಬಂತೆ ನಮ್ಮ ಒಟ್ಟುನು ಕೊರ್ಲೆ ಕಾಂಗ್ರೆಸ್ ಪಕ್ಷ ಒಟ್ಟುನು ಕೊರ್ಲೆ कांग्रेस पक्ष ओटुन करले कादर तुले ओटुगु मुतुदेर मुलु तुले
পক্ষকে ভোটন করলে কাদের তুলে ভোটটুকু ভক্তদের হুলু তুলে নীতি বানতে ನಮ್ಮ ಕಾದರ ভোটন করলে ಕಾಂಗ್ರೆಸ್ ಪಕ್ಷಕ್ಕೂ ভোটন করলে ಕಾಂಗ್ರೆಸ್ ಪಕ್ಷಕ್ಕೂ ভোটন করলে কাদের তুলে ভোটটুকু ভক্তদের হুলু তুলে कांग्रेस पक्ष ভোটন করলে কাদের তুলে ভোটটুকু ভক্তদের মুলু তুলে ভোটন করলে कांग्रेस पक्ष ಕಾಂಗ್ರೆಸ್ ಸ್ವಾತಂತ್ರ್ಯ ನಡಿಗೆ ಹೆಜ್ಜೆಗಳು ಜಯವಾಗಿದೆ ಸಾರಿಗೆ ಒಟ್ಟಿನಲ್ಲಿ ನೋಡು ಬರಸಾಗಿ ಬಂದರು ಕೈ ಅಭಿಮಾನಿಗಳು ಸಾಲು ಸೇರಿದರು ಸಾಗಿ ಬಂದರು ಕೈ ಅಭಿಮಾನಿಗಳು ಸಾಲು ಸೇರಿದರು
ಇತಿಹಾಸದಲ್ಲಿ ಇದೀಗ ಕರ್ನಾಟಕದಲ್ಲಿ 2023ರ ಸಾರ್ವತ್ರಿಕ ಚುನಾವಣೆ ಬಂದಿದೆ. ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರೀತಿ, ಪ್ರೋತ್ಸಾಹ, ನಿಮ್ಮ ಉತ್ಸಾಹ, ಈ ಒಂದು ಬಿಸಿಲಿನಲ್ಲಿ ಕೂಡ ಇಷ್ಟು ಕಿಲೋಮೀಟರ್ ನಡೆದುಕೊಂಡು ಬಂದಿದ್ದೀರಾ ಅಂತ ಹೇಳಿದರೆ ಅದು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲ್ಲದೆ ಮತ್ತೆ ಯಾರಿಗೂ ಕೂಡ ಅವಕಾಶ ಕೊಡುವುದಿಲ್ಲ ಅಂತೇಳಿ ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದೀರಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ತೋರಿಸಿದಂಥ ಪ್ರೀತಿ, ವಿಶ್ವಾಸ, ನಿಮ್ಮ ತ್ಯಾಗ, ನಿಮ್ಮ ಶ್ರಮ, ನಿಮ್ಮ ಸಮಯ ನಮಗೆ ಮೀಸಲಿದ್ದಕ್ಕೆ ನಾನು ಈ ಕ್ಷೇತ್ರ ಶಾಸಕನಾಗಿ ಮತ್ತೆ ಆಯ್ಕೆಯಾದಲ್ಲಿ ಇದಕ್ಕೆ ಋಣ ಸಂಧಿಸುವಂಥ ಕೆಲಸ ನಾನು ಖಂಡಿತವಾಗಿ ಮಾಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ಇನ್ನು 2 ದಿವಸ ಮಾತ್ರ ಇದೆ. ಇವತ್ತು ಅಪಪ್ರಚಾರಕ್ಕೆ ತಡೆಗೋಡೆಯಾಗಿ ನಿಂತುಕೊಂಡು ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೂಡ ಮತ್ತೆ ಏನು ತಾವು ಹೋಗ್ತಾ ಇದ್ದೀರಾ ಅದು ಜನ ಬಳಿ ಇದ್ದು ನಾಡಿದ್ದು ಓಟ್ ಹಾಕುವ ತನಕಲ್ಲೂ ಕೂಡ ಇವತ್ತು ಬಹುಶಃ ಅದರ ಓಟ್ ಆಗೋದು ಹಿಂದೆ ಬೀಳ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಸೋಮೇಶ್ ವರದಿ ಶ್ರೀಧರ್ ಪಿಲಾರ್ ಅವರನ್ನು ನಾವು ಬಹುಶಃ ಶ್ರೀಧರ್ ಅವರನ್ನು ವೇದಿಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಮ್ಮ ಈ ಒಂದು ಯಾತ್ರೆಯಲ್ಲಿ ಇದಕ್ಕೆ ಚಾಲನೆ ಮತ್ತು ಪ್ರೋತ್ಸಾಹ ಕೊಟ್ಟಂತ ನಮ್ಮ ವಲಯ ಕಾಂಗ್ರೆಸ್, ನಮ್ಮ ನಗರ ಕಾಂಗ್ರೆಸ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸದಸ್ಯ ಉಳ್ಳಾಲ ಅವರು ಮತ್ತು ಇದರ ಒಂದು ನೇತೃತ್ವ ಸ್ವೀಕರಿಸಿದಂಥ ಸನ್ಮಿತ ಪ್ರಕಾಶ್ ಕುಂಪಲ್ ಅವರಿಗೆ, ನಮ್ಮ ಸುರೇಶ್ ಭಟ್ನಾಗರ್ ಅವರಿಗೆ, ದಿನೇಶ್ ರೈ ಅವರಿಗೆ, ಪುರುಷೋತ್ತಮ್ ಪಿಲಾರ್ ಅವರಿಗೆ, ದೀಪಕ್ ಪಿಲಾರ್ ಅವರಿಗೆ, ನವೀನ್ ಬಗಂಬಿಲರ್ ಅವರಿಗೆ, ಅದೇ ಚಂದ್ರಿಕಾ ರೈ ಅವರಿಗೆ, ಬಹುಶಃ ನಮ್ಮ ವಿಶಾಲ್ ಕೊಲ್ಯಾರ್ ಅವರಿಗೆ, ಕಿಶೋರ್ ಗೆಟ್ಟಿರ್ ಅವರಿಗೆ, ಸುಕುಮಾರ್ ಗಂಗಾಧರ್ ಅವರಿಗೆ, ದಿನೇಶ್ ಕುಂಪಲ್ ಅವರಿಗೆ, ಆವಿನ್ ಇದ್ದಾರೆ, ಅದೇ ರೀತಿ ನಮ್ಮ ಸಂತೋಷ್ ಇದ್ದಾರೆ, ಎಲ್ಲ ಕೂಡ ಅದೇ ನಿಮ್ಮ ಪುರುಷೋತ್ತಮ್ ಶೆಟ್ಟಿ ಅವರು, ಬಶೀರ್ನವರು, ಇಮ್ತಿಯಾಜ್ ಅವರು, ನಮ್ಮ ಕೊಟ್ಟಾದವರು, ಕಿಶೋರ್ ಗಟ್ಟೀರ್ ಅವರು, ನವೀನ್ ಅವರು, ಮುಂದೆ ಫಾರೂಕ್ ಅವರು, ಮುಂದೆ ಎಲ್ಲ ನಮ್ಮ ಅದೇ ಬಶೀರ್ ಅವರು, ನಮ್ಮ ವಿನೋದ್ ಕುಂಪಲ್ ಅವರು, ರಕ್ಷಿತ್ ಮತ್ತು ಅವರ ತಂಡದವರು, ಸುರೇಖ ಚಂದ್ರದಾಸ್ ಮತ್ತು ಅವರೆಲ್ಲ ಮಹಿಳಾ ಮಂಡಳಿಯವರವರು, ಕ್ಲೇರ್ ಇದು ಎಲ್ಲರಿಗೂ ಕೂಡ ಸಫಿಯಾ ಮತ್ತು ಏನಿದೆ ಯಾರೆಲ್ಲ ಭಾಗವಹಿಸಿದಾರ ನಿಮ್ಗೆ ಎಲ್ಲರ ಪರವಾಗಿ ನಮ್ಮ ಸಂತ ಗುತ್ತರ್ಪನ್ ಎಲ್ಲ ನಮ್ಮ ಶಿವಪ್ರಸಾದ್ರವರು, ಅದೇ ಮನೋಜ್ ಉಲಾಲ್ ಬೈಲೋದು ಮತ್ತು ನಮ್ಮ ತುಳುನಾಡು ಸೇನೆಯ ನಿಶಾಲ್ ಮತ್ತೆಲ್ಲವರ ತಂಡದವರು, ಸುರೇಶ್ ಅಂತವರು, ಕಿಶೋರ್ ಗಟ್ಟಿ ಅಂತವರು, ಬಹುಶಃ ನಮ್ಮ ಸರಸ್ವತಿ ಕಾಲೋನಿ ಸನ್ಮಿತರಾಗಿರುವಂಥ ನಮ್ಮ ರಾಮ್ ಅವರು, ನಮ್ಮ ರಾಮರವರು, ಅದೇ ರೀತಿ ನಮ್ಮ ಪುರುಷರವರು ಮತ್ತು ಏನಿತ ಸುಹಾಸಿನಿ ಬಬ್ಬುಗಟ್ಟೆ ಇಷ್ಟು ವಯಸ್ಸಾದರೂ ಕೂಡ ನಮ್ಮ ಜೊತೆ ಬಂದು ನಿಂತಿದ್ದಾರೆ. ಪ್ರಾಣೇಶ್ ಕುತ್ತಾರ್ ಮತ್ತು ಅವ್ರ ತಂಡದವರು ಮತ್ತು ಚಂದ್ರಹಾಸನ್ ತಂಡದವರು, ಕಲಾವತಿ ಮತ್ತು ಲತಾ ಖಾನ್ ಅವರು, ಬಹುಶಃ ನಮ್ಮ ಸಾಜಿದ್ ಮತ್ತು ಅವರ ಬಹುಶಃ ಶಾನಿ ಶೆಟ್ಟಿ ಮತ್ತು ಎಲ್ಲ ಸದಸ್ಯರುಗಳು, ಸುಕುಮಾರ್ ಅವರು ಮತ್ತು ಇನ್ನಿತರ ನಮ್ಮ ಎಲ್ಲ ವಿಶಾಲ್ ಬಿತ್ತುವಾರಿ ಎಲ್ಲರಿಗೂ ಕೂಡ, ನಮ್ಮ ರಾಮಾಚಾರ್ಯರವರು, ಚಂದ್ರದಾಸ್ ಲಕ್ಷ್ಮೀಗುಡ್ಡೆ ಮತ್ತು ಇನ್ನಿತರ ನಮ್ಮ ಅಭಿಷೇಕ್ ಉಲ್ಲಾಲ್, ಪುರುಷೋತ್ತಮ್ ಶೆಟ್ಟಿ, ಸಾಜಿದ್ ಮತ್ತು ಅವರ ಮನೆಯವರು ಎಲ್ಲರಿಗೂ ಕೂಡ ನನ್ನ ಮುರಳಿ ಮೋಹನ್ ಮತ್ತು ವೈಭವ್ ಶೆಟ್ಟಿ, ವಿನ್ನೂರ್ ಅವರು, ಬಶೀರ್ ಅವರು, ಲಿಖಿತ್ ಕುಮಾರ್ ಅವರು, ಅರುಣ್ ಅವರು, ರುಕ್ಮಾಯ್ ಬಂಗೇರ್ ಅವರು, ನಮ್ಮ ಅರುಣ್ ಅವನ ಬ್ರದರ್ ಕಿರಣ್ ಅವರು, ಬಶೀರ್ ಮುಂಡೋಲಿರವರು, ಬಸ್ ಇನ್ನಿದ್ದು ಎಲ್ಲರ ಎಲ್ಲ ಮುಖಂಡರು ಕೂಡ, ರೂಪೇಶ್ ಅಂತವರು ಎಲ್ಲ ಮುಖಂಡರು ಮುಂದೆ ನಿಂತು ತಮ್ಮ ಸಂಪೂರ್ಣವಾದ ಸಾಕ ತಾವಿವತ್ತು ಕೊಟ್ಟಿದ್ದೀರಿ. ಬಹುಶಃ ಮುಂದಿನ ಅದೇ ರೀತಿ ನಮ್ಮ ತಕೊಂಡ ನಾಗರಾಜ್ ಇದ್ದಾರೆ, ಭವಿತ್ನವ್ ಇದ್ದಾರೆ, ಮನೋಜ್ ಉಲಾಲ್ ಬೈಲವ್ ಇದ್ದಾರೆ, ಅದರಲ್ಲೂ ಅದು ಸುರೇಶನ್ ಇರಲಿ, ಆರ್ತಿ ಕೃಷ್ಣನ್ ಇರಲಿ, ರಾಜಶೇಖರ್ ಕೋಟ್ಯಾನ್ ಇರಲಿ, ಮೊಹಮ್ಮದ್ ಹನೀಫ್ ಅಡ್ವೊಕೇಟ್ ಇರಲಿ, ಇಂಥ ನಮ್ಮ ಪ್ರದೀಪ್ ಕುಮಾರ್ ಪುತ್ತೂರ್ ಅವರು ಇರಲಿ, ನಮ್ಮ ಸುಶಾನ್ ಎಲ್ಲರಿಗೂ ಕೂಡ ಅಭ್ಯಾಸ ಸಲ್ಲಿಸಿ ಇನ್ನು 2 ದಿವಸ ಇದೆ. ಈ 2 ದಿವಸ ನಾವೆಲ್ಲರೂ ಕೂಡ ಹಗಲಿರಲು ಬಹುಶಃ ನಾವು ಇವತ್ತು ದುಡಿಬೇಕಾಗ್ತದೆ. ನಮ್ಮ ಯೂತ್ ಕಾಂಗ್ರೆಸ್ ರೌಫ್ ಮತ್ತು ಅವ್ರ ತಂಡದವರು ಭಾಗವಹಿಸಿದ್ದಾರೆ, ಮೈಸೂರು ಬಾಕರ್ ಭಾಗವಹಿಸಿದ್ದಾರೆ. 2 ದಿವಸ ಇರುವಂಥ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ತಮ್ಮ ತಮ್ಮ ಬೂತ್ಗೆ ಸೀಮಿತವಾಗಿ ತಮ್ಮ ಕೆಲಸ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಾಳೆ ಮತ್ತು ನಾಡಿದ್ದು ನಾವೆಲ್ಲರಿಗೂ ಸಂಪೂರ್ಣವಾಗಿ ಬೂತ್ ಮಟ್ಟ ಕೇಂದ್ರೀಕರಿಸಿಗೊಳಿಸಬೇಕು. ಬಹುಶಃ ನಾಳೆ ನಮ್ಮ ಏನು ಬಹುಶಃ ಇವತ್ತು ಆ ಮತದಾನ ಇದೆಯಾ 100ಕ್ಕೂ 100 ಇವತ್ತು ಕಾಂಗ್ರೆಸ್ ಪರವಾಗಿ ಬಂದು ನಿಂತುವಂಥ ಅವಕಾಶ ಆಗಿ ನಿಮ್ಮೆಲ್ಲರ ಕನಸು ಏನಿದೆ ಅದು ನನಸಾಗಲಿ ಅಂತೇಳಿ ನನ್ನ ಶುಭಾಶಯ ಸಲ್ಲಿಸಿ ಮತ್ತೊಮ್ಮೆ ನಿಮಗೆ ನನ್ನ ವಿಶೇಷವಾದ ಕೃತಜ್ಞತೆ ಅಭಿನವ ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್. ಉದ್ದೇಶಿಸಿ 1-2 ನಿಮಿಷಗಳ ಕಾಲ ಮಾತಾಡ್ಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ ಕಣ್ರಕ್ಕ. ಇದು ನನ್ನ ಸಿನಿಮಾ ಡೈಲಾಗು. ಇದು ಮೊದಲು ಸಿನಿಮಾ ಟೈಗರ್ ಪ್ರಭಾಕರ್ ಅವ್ರ ಪಿಕ್ಚರು. ನೋಡಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿರ್ದೆ ನೋಡಿ, ತ್ರಿನೇತ್ರ ಟೈಗರ್ ಪ್ರಭಾಕರ್.
ಈ ಡೈಲಾಗ್ ಹೇಳೋ ಮುಖಾಂತರ ನಾನು ಚಿತ್ರರಂಗಕ್ಕೆ ಪರಿಚಯ ಆದೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಇವತ್ತಿನ ದಿವಸ ನಾನು ಯು ಟಿ ಖಾದರ್ ಸರ್ ಅವರು ಬಹಳ ವರ್ಷಗಳಿಂದ ನಮ್ಮ ಆತ್ಮೀಯ ಸ್ನೇಹಿತರು. ಯು ಟಿ ಫರೀದ್ ಸರ್, ಖಾದರ್ ಸರ್ ಅವರ ಫಾದರ್ ಎಲೆಕ್ಷನ್ಗೆ ನಾನು ಫಸ್ಟ್ ಬಂದದ್ದು ಮಂಗಳೂರಿಗೆ. ನನ್ನ ಮೊದಲ ಫಿಲ್ಮ್ ಶೂಟಿಂಗ್ ಕೂಡ ಮಂಗಳೂರು, ಉಡುಪಿಯಲ್ಲೇ ಆಗಿದ್ದು. ಭಾಳ ವರ್ಷಗಳ ಒಂದು ಬಹಳಷ್ಟು ಚುನಾವಣೆಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಯು ಟಿ ಖಾದರ್ ಸರ್ ಅವ್ರ ಜೊತೆಲಿ. ಈ ಸರಿ ಕೂಡ ಅವರು ಹೆಚ್ಚಿನ ಬಹುಮತಗಳಿಂದ ಗೆಲ್ಲಲಿದ್ದಾರೆ. ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ದಯಮಾಡಿ ಇನ್ನೆರಡು ದಿವಸ ಇದೆ, ಹಾಗಾಗಿ ಹೆಚ್ಚಿನ ಮತಗಳಿಂದ ಅವ್ರನ್ನ ಗೆಲ್ಲಿಸಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ಜೈ ಕರ್ನಾಟಕ ಮಾತೆ, ಜೈ ಭಾರತ್.